ಪ್ರೀತಿಯನ್ನು ವ್ಯಕ್ತಪಡಿಸಲು ಹೂವು, ಗಿಫ್ಟ್, ಗ್ರೀಟಿಂಗ್ ಕಾರ್ಡ್ ಹೀಗೆ ನಾನಾ ರೀತಿಯ ಮಾರ್ಗಗಳಿವೆ. ಆದರೆ ಇಲ್ಲೊಬ್ಬರು ಪ್ರೀತಿಯನ್ನು ವ್ಯಕ್ತಪಡಿಸಲು ಮಾಡಿರುವ ಕೆಲಸ ಮಾತ್ರ ವಿಚಿತ್ರವಾಗಿದೆ. ಮಧ್ಯಪ್ರದೇಶದ ಗ್ವಾಲಿಯರ್ನ ಸಿಟಿ ಸೆಂಟರ್ ಪ್ರದೇಶದಲ್ಲಿ ಕಾರೊಂದರ ಮೇಲೆ ಬರೋಬ್ಬರಿ 3400 ಲಿಪ್ಸ್ಟಿಕ್ ಗುರುತುಗಳನ್ನು ಹಾಕಲಾಗಿತ್ತು. ಈ ವಿಭಿನ್ನ ಅಲಂಕಾರದೊಂದಿಗೆ ಕಾರು 2 ದಿನಗಳ ಕಾಲ ರಸ್ತೆಯಲ್ಲಿ ಸಂಚರಿಸಿದ್ದು, ಇದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಎಚ್ಚೆತ್ತ ಗ್ವಾಲಿಯರ್ ಸಂಚಾರಿ ಪೊಲೀಸರು ವಿಡಿಯೋವನ್ನ ಆಧರಿಸಿ ತನಿಖೆಯನ್ನು ಆರಂಭಿಸಿದ್ದಾರೆ. ಬಳಿಕ ಕಾರು ತಾಟಿಪುರ ಪ್ರದೇಶಕ್ಕೆ ಸೇರಿದ್ದು ಎಂದು ಪತ್ತೆ ಹಚ್ಚಿ ಅದರ ಮಾಲೀಕನನ್ನ ಠಾಣೆಗೆ ಕರೆಸಿದ್ದಾರೆ. ವಾಹನದ ವಿನ್ಯಾಸವನ್ನ ನಿಯಮ ಬಾಹಿರವಾಗಿ ಬದಲಾಯಿಸಿದ್ದಕ್ಕಾಗಿ ಮೋಟಾರು ವಾಹನ ಕಾಯ್ದೆಯಡಿ 5,500 ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ. ಅಷ್ಟೇ ಅಲ್ಲದೆ ಕಾರಿನ ಮೇಲಿದ್ದ ಎಲ್ಲಾ ಲಿಪ್ಸ್ಟಿಕ್ ಗುರುತುಗಳನ್ನು ತಕ್ಷಣವೇ ತೆಗೆದು ಕಾರನ್ನ ಸ್ವಚ್ಛಗೊಳಿಸುವಂತೆ ಸೂಚಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಕಾರಿನ ಮಾಲೀಕ ಆದಿತ್ಯ ಸಿಕರ್ವರ್, ವಿದೇಶಿ ಟ್ರೆಂಡ್ನಿಂದ ಪ್ರೇರಿತರಾಗಿ ತನ್ನ ಗೆಳತಿ ಕಾರನ್ನ ಈ ರೀತಿ ಅಲಂಕರಿಸಿದ್ದಳು ಅಂತ ಹೇಳಿದ್ದಾರೆ. ಸುಮಾರು 3.30 ಗಂಟೆಗಳ ಕಾಲ ಶ್ರಮಿಸಿ ಕಾರಿನ ಮೇಲೆ 3,400 ಲಿಪ್ಸ್ಟಿಕ್ ಗುರುತುಗಳನ್ನು ಮಾಡಲಾಗಿತ್ತು. ಬಳಿಕ ಅದರ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಲಾಗಿತ್ತು. ಇದು ಕಾನೂನು ಬಾಹಿರ ಅಂತ ನನಗೆ ತಿಳಿದಿರಲಿಲ್ಲ. ಪೊಲೀಸರ ಸೂಚನೆಯಂತೆ ಕಾರನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ 5,500 ರೂಪಾಯಿ ದಂಡವನ್ನ ಪಾವತಿಸಿರುವುದಾಗಿ ಆದಿತ್ಯ ತಿಳಿಸಿದ್ದಾರೆ. ಅಲ್ಲದೆ ಯಾರೂ ಕೂಡ ಕಾನೂನು ಉಲ್ಲಂಘಿಸುವ ಇಂತಹ ಕೆಲಸಗಳಿಗೆ ಮುಂದಾಗಬಾರದು ಅಂತ ವಿನಂತಿಸಿಕೊಂಡಿದ್ದಾರೆ.